ರಾಜ್ಯದಲ್ಲಿ ಚುನಾವಣಾ ಕಾವು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಉಡುಪಿಯಲ್ಲಂತೂ ಬಿಸಿಲಿನ ಕಾವಿನ ಜೊತೆಗೆ ರಾಜಕೀಯ ಬಿಸಿ ಕೂಡ ಏರ್ತಾ ಇದೆ. ಜಿಲ್ಲೆಯ ಎರಡು ಪಕ್ಷಗಳ ಆಕಾಂಕ್ಷಿಗಳ ಪಟ್ಟಿ ದಿನೇ ದಿನೇ ಉದ್ಭವವಾಗುತ್ತಲೇ ಇದೆ. ಇನ್ನು ಟಿಕೆಟ್ ಘೋಷಣೆಯಾದ ಕ್ಷೇತ್ರದಲ್ಲಿ ಟಿಕೆಟ್ ಕೈತಪ್ಪಿದ ಆಕಾಂಕ್ಷಿಗಳು ಗರಂ ಆಗಿದ್ದಾರೆ. ಇವೆಲ್ಲಕ್ಕೂ ವ್ಯತಿರಿಕ್ತವಾಗಿ ಕುಂದಾಪುರ ವಿಧಾನಸಭಾ ಕ್ಷೇತ್ರದ ಗೆಲ್ಲುವ ಕುದುರೆ ಹಾಲಾಡಿ ಶ್ರೀನಿವಾಸ ಶೆಟ್ಟಿ ಕೊನೆಯ ಕ್ಷಣದಲ್ಲಿ ಚುನಾವಣೆಯಿಂದ ಹಿಂದೆ ಸರಿದಿದ್ದಾರೆ. ಉಡುಪಿ ಜಿಲ್ಲೆಯ 5 ಕ್ಷೇತ್ರಗಳಾದ ಕಾರ್ಕಳ, ಕಾಪು, ಉಡುಪಿ, ಕುಂದಾಪುರ, ಬೈಂದೂರು ಇವುಗಳ ಮೇಲೆ 2 ಪಕ್ಷಗಳ ಕಣ್ಣಿದೆ. ಕಳೆದ ಬಾರಿ 5 ಕ್ಷೇತ್ರ ಬಿಜೆಪಿಯ ಶಾಸಕರ ಪಾಲಾಗಿತ್ತು. ಈ ಬಾರಿ ಬಿಜೆಪಿ 5 ಕ್ಷೇತ್ರ ಉಳಿಸಿಕೊಳ್ಳುವಂತಹ ಹೋರಾಟದಲ್ಲಿದ್ರೆ, ಕಾಂಗ್ರೆಸ್ ಕ್ಷೇತ್ರ ಗಳಿಸಬೇಕು ಎನ್ನುವಂತಹ ಹೋರಾಟದಲ್ಲಿ ಇದೆ. ಸದ್ಯ ಈ ಬೆಳವಣಿಗೆಗಳ ಮಧ್ಯೆ ಕಳೆದ 25 ವರ್ಷಗಳಿಂದ ಬಿಜೆಪಿಯ ಭದ್ರಕೋಟೆ ಎನ್ನುವುದಕ್ಕಿಂತ ಹಾಲಾಡಿ ಶ್ರೀನಿವಾಸ ಶೆಟ್ಟಿ ಕ್ಷೇತ್ರವಾದ ಕುಂದಾಪುರದಲ್ಲಿ ಈ ಬಾರಿ ಸ್ಪರ್ಧಿಸುವುದಿಲ್ಲ ಎನ್ನುವ ಬಾಂಬ್ ಅನ್ನ ಹಾಕಿದ್ದಾರೆ. ಇದರಿಂದ ಕ್ಷೇತ್ರದಲ್ಲಿ ಇರುವಂತಹ ಹಾಲಾಡಿ ಅಭಿಮಾನಿಗಳ ಆಪ್ತರು ಶಾಕ್ಗೆ ಒಳಗಾಗಿದ್ದು, ಇಂದು ಮುಂಜಾನೆಯೇ ಹಾಲಾಡಿ ಮನೆಗೆ ದೌಡಾಯಿಸಿದ್ದಾರೆ. ಹಾಲಾಡಿಯವರ ನಿರ್ಧಾರದ ಕುರಿತು ಪುನರ್ವಿಮರ್ಶೆ ಮಾಡುವಂತೆ ಆಪ್ತರು ಮನವಿಯನ್ನ ಮಾಡಿದ್ರು. ಆದರೆ ನಾವು ಸಾಕಷ್ಟು ಚಿಂತನೆಯನ್ನ ಮಾಡಿ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೇನೆ ಎನ್ನುವ ಮೂಲಕ ಸ್ಪರ್ಧೆಯಿಂದ ಹಿಂದೆ ಸರಿಯುವ ನಿರ್ಧಾರವನ್ನ ಹಾಲಾಡಿ ಸಮರ್ಥಿಸಿಕೊಂಡಿದ್ದಾರೆ. ಆಯಿತು, ನಿರೀಕ್ಷೆ ಮಾಡಲಿಲ್ಲ ನಾವು. ಈ ಸತಿ ಸಹ ಅವ್ರದ್ದೇ ಸ್ಪರ್ಧೆ ಅಂತೇಳಿ ಹೇಳಿ ನಾವೆಲ್ಲ ತಿಳ್ಕೊಂಡಿದ್ದೇವೆ. ಅದಕ್ಕೆ ತಯಾರಿ ಸಹ ಆಗಿದೆ. ತಾಲೂಕು ಪಂಚಾಯತ್ ಇರ್ಬೋದು, ಜಿಲ್ಲಾ ಪಂಚಾಯತ್ ಇರ್ಬೋದು, ಗ್ರಾಮ ಪಂಚಾಯತ್ ಚುನಾವಣೆ ಇರ್ಬೋದು, ಕಾರ್ಯಕರ್ತರ ರೀತಿಯಲ್ಲಿ ಕೆಲಸ ಮಾಡಿದ್ದೇವೆ ನಾವು. ನಮಗೆ 5 ಚುನಾವಣೆಯಲ್ಲೂ ಇಷ್ಟು ವರ್ಷವೂ ಚುನಾವಣೆಯಲ್ಲಿ ಕೆಲಸ ಮಾಡುವುದು ಹಾಲಾಡಿಯರಿರುವಾಗ ಸುಲಭ, ಮತ್ತು ಉಳಿದ ಎಲ್ಲ ಕೆಲಸಗಳನ್ನು ಅವರೇ ಮಾಡ್ತಾರೆ. ಹಾಗೆ ಕಷ್ಟ ಏನಿಲ್ಲ ಚುನಾವಣೆಯಲ್ಲಿ. ನಮಗೂ ಹಾಗೆ ನಾವು ಅದನ್ನೇ ನಿರೀಕ್ಷೆ ಮಾಡಿತ್ತು. ಮಧ್ಯೆ ಮಧ್ಯೆ ಸ್ವಲ್ಪ ವಿಚಾರ ನಮ್ಮೊಳಗೆ ನಡೀತಾ ಇತ್ತು. ಬಟ್ ನಾವೆಲ್ಲ ಕಾರ್ಯಕರ್ತರು ಅವರನ್ನೇ ನೀವು ಈ ಒಂದು ಬಾರಿ ನೀವೇ ನಿಲ್ಲಬೇಕಂತ ಸಹ ಹೇಳಿದ್ದೇವೆ. ಅವ್ರು ಹೇಳಿದ್ದಾರೆ, ಪಕ್ಷ ಏನು ಹೇಳ್ತದೆ ನಾವು ಮಾಡ್ತೇವೆ. ಇಲ್ಲ ಏನು ಬೇಸರದ ಪ್ರಶ್ನೆಯೇ ಇಲ್ಲ, ಇದರಲ್ಲಿ ಏನೂ ಬೇಸರ ಇಲ್ಲ, ಏನೂ ತೊಂದರೆ ಇರಲಿಲ್ಲ. ಖಂಡಿತ ಕಷ್ಟ ಉಂಟು. ಕಷ್ಟ ಅಂದರೆ ಹಾಗಲ್ಲ, ಈಗ ಗೊತ್ತಿಲ್ಲ ನಮಗೆ ಹೆಚ್ಚು. ಹಾಲಾಡಿಯವರು ಇದ್ದ ಚುನಾವಣೆಯೇ ಬೇರೆ, ಅವರ ನಿಲ್ಲದೇ ಇರುವ ಸ್ಪರ್ಧೆ ಇಲ್ಲುವ ಚುನಾವಣೆಯೇ ಬೇರೆ, ವಿಭಿನ್ನ. ಅದು ಅವರಿರುವಾಗ ನಾವು ಕಾರ್ಯಕರ್ತರಿಗೆ ಆ ಕೆಲಸ ಮಾಡುವ ಹುಮ್ಮಸ್ಸು ಮತ್ತು ಇದೆಲ್ಲ ಬೇರೆ ಇತ್ತು. ತಂದೆಯವರ ಟೈಮಿಂದ ಏನೂ ಗೊಂದಲ ಇರಲಿಲ್ಲ. ನಿಜವಾಗಿಯೂ ಸ್ನೇಹಿತರು ನಾನು ಮತ್ತು ಅವರು 82ನೇ ಇಸ್ವಿಯಿಂದ ಸ್ನೇಹಿತರು ಅಲ್ಲ. ಇದರಲ್ಲಿ ಚಿತ್ರಣ ಬದಲಾಗುವ ವಿಷಯ ಇಲ್ಲ. ಅವರು ಭಾರತೀಯ ಜನತಾ ಪಕ್ಷದಲ್ಲೇ ಇದ್ದಾರೆ. ಅವರು ಸ್ಪರ್ಧೆ ಮಾತ್ರ ಇಲ್ಲ ಅವರದ್ದು. 2 ದಿನಗಳ ಮೊದಲು ಪಕ್ಷ ಅವಕಾಶವನ್ನು ನೀಡಿದ್ರೆ ಸ್ಪರ್ಧೆಯನ್ನ ಮಾಡ್ತೇನೆ ಎಂದಿದ್ದ ಹಾಲಾಡಿ ಶ್ರೀನಿವಾಸ ಶೆಟ್ಟಿ ಅವರು ಕೋರ್ ಕಮಿಟಿ ಮೀಟಿಂಗ್ ಬಳಿಕ ಸ್ಪರ್ಧೆಯಿಂದ ಹಿಂದಕ್ಕೆ ಸರಿಯುವಂತಹ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಪಕ್ಷದ ಬಗ್ಗೆ ಯಾವುದೇ ಮುನಿಸಿಲ್ಲ, ನಾಯಕರ ವಿಚಾರದಲ್ಲಿ ಯಾವುದೇ ಗೊಂದಲವಿಲ್ಲ. ಆದರೂ ಈ ಬಾರಿ ಸ್ಪರ್ಧಿಸ್ತಾ ಇಲ್ಲ ಎನ್ನುವ ಹೇಳಿಕೆಯನ್ನ ಹಾಲಾಡಿ ಶ್ರೀನಿವಾಸ ಶೆಟ್ಟಿ ನೀಡಿದ್ದಾರೆ. ಹಾಲಾಡಿಯವರ ಈ ನಿರ್ಧಾರದ ಕುರಿತು ಬಿಜೆಪಿಯ ವರಿಷ್ಠರು, ಅಭಿಮಾನಿಗಳು, ಕಾರ್ಯಕರ್ತರು ಮತ್ತೊಮ್ಮೆ ಪರಿಶೀಲನೆ ಮಾಡುವಂತೆ ವಿನಂತಿಸಿಕೊಂಡಿದ್ದಾರೆ. ಆದರೆ ನಾನು 6 ತಿಂಗಳಿನಿಂದ ಸ್ಪರ್ಧೆಯಿಂದ ಹಿಂದೆ ಸರಿಯುವ ಬಗ್ಗೆ ಚಿಂತನೆಯನ್ನ ನಡೆಸಿದ್ದೆ. ಇದು ನನ್ನ ಅಂತಿಮ ನಿರ್ಧಾರ ಎನ್ನುವ ಮೂಲಕ ಹಾಲಾಡಿ ಇಷ್ಟು ವರ್ಷಗಳ ಕಾಲ ಸಹಕರಿಸಿದ ಸರ್ವರಿಗೂ ಧನ್ಯವಾದ ಸಲ್ಲಿಸಿದ್ದಾರೆ. ಪಕ್ಷದ ಜೊತೆ, ಅಭ್ಯರ್ಥಿಯ ಜೊತೆ ಸಹಕರಿಸುವುದಾಗಿಯೂ ಹೇಳಿರುವಂತಹ ಹಾಲಾಡಿ ತಮ್ಮ ಆಪ್ತ ಕಿರಣ್ ಕೋಡ್ಗಿ ವಿಚಾರವಾಗಿ ಒಲವನ್ನ ವ್ಯಕ್ತಪಡಿಸಿದ್ದಾರೆ. ನಾನು ಕುಂದಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ 2 ಬಾರಿ ಶಾಸಕನಾಗಿ ಆಯ್ಕೆ ಮಾಡಲಿಕ್ಕೆ ಹಿಂದಿನ ಕುಂದಾಪುರ ಹಳೆ ವಿಧಾನಸಭಾ ಕ್ಷೇತ್ರದಲ್ಲಿ ನನಗೆ ಸಹಕಾರ ಕೊಟ್ಟಂಥ, ಜಾತಿ ಮತ ಧರ್ಮ ಮರೆತು ಸಂಪೂರ್ಣ ಬೆಂಬಲ ಕೊಟ್ಟು ಶಾಸಕನಾಗಿ ಜನರಿಗೆ ಸೇವೆ ಮಾಡಲಿಕ್ಕೆ ಅವಕಾಶ ಕೊಟ್ಟ ಬಗ್ಗೆ ಎಲ್ಲ ಜಾತಿ ಧರ್ಮದವರಿಗೂ, ಜಾತಿ ಧರ್ಮ
ಎಲ್ಲರಿಗೂ ಪ್ರಥಮವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಭಾರತ ದೇಶದಲ್ಲಿ ಕ್ಷೇತ್ರಗಳ ಪುನರ್ವಿಂಗಡಣೆ ಆದಾಗ ಬ್ರಹ್ಮಾವರ ಕ್ಷೇತ್ರ ಬ್ರಹ್ಮಾವರ ಕ್ಷೇತ್ರದ 11 ಪಂಚಾಯಿತು, 1 ಸಾಲಿಗ್ರಾಮ ಪಟ್ಟಣ ಪಂಚಾಯಿತು ಕುಂದಾಪುರ ವಿಧಾನಸಭೆಗೆ ಸೇರ್ಪಡೆಗೊಂಡಿತು. ಎಲ್ಲ ಜಾತಿಯವರು, ಎಲ್ಲ ಧರ್ಮದವರು ನನ್ನ ಬಗ್ಗೆ ಒಳ್ಳೆಯ ಅಭಿಪ್ರಾಯಗಳನ್ನು ಕೊಟ್ಟು ಅಭೂತಪೂರ್ವ ಮತ ಹಾಕಿ ನನ್ನನ್ನು ಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಬಗ್ಗೆ 2ನೇ ಕೆಲಸವನ್ನು ಇದು ಮಾಡ್ತೀನಿ. 40,000 ಮತಗಳಿಗಿಂತ ಹೆಚ್ಚಾಗಿ ನನ್ನನ್ನು ಜಯಗಳಿಸಿದ್ದಾರೆ. ಸೇವೆ ಮಾಡಿ ನೀವು ಮಾಡಬೇಕು ಅನ್ನುವ ದೃಷ್ಟಿಯಲ್ಲಿ ಸೇವೆ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ BJP ಸರ್ಕಾರ ಹೊಸದಾಗಿ ನಿರ್ಮಾಣ ಆಗುವಾಗ ಆ ಸೇರ್ಪಡೆ ಆದವರಿಗೆ ಆದ ಇದರಲ್ಲಿ ಇಡೀ ರಾಜ್ಯ ಗೊತ್ತಾಯಿತು, ಈ ದೇಶದಲ್ಲಿ ಪಕ್ಷಾಂತರ ನಿಷೇಧ ಕಾಯ್ದೆ ಪರಿಚಯದ 10ರ ಅನ್ವಯ ಪಕ್ಷಾಂತರ ಮಾಡಲಿಕ್ಕೆ ಇಲ್ಲ ಅಂಥೇಳಿ ಅನುಭವಕ್ಕೆ ಬಂತು. 4 ಬಾರಿ ಭಾರತೀಯ ಜನತಾ ಪಕ್ಷದ ಪಾರ್ಟಿಯಿಂದ ನಾನು ಅಭ್ಯರ್ಥಿಯಾಗಿ ನಿಂತಾಗ ಎಲ್ಲ ಜನರು, ಈ ಕುಂದಾಪುರ ವಿಧಾನಸಭಾ ಕ್ಷೇತ್ರದ ಜನರು ಜಾತಿ ಮತ ಭೇದ ಮರೆತು, ಧರ್ಮಗಳನ್ನು ಸಹ ಮರೆತು ನನಗೆ ಸೇವೆ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾನೆ. ಅವ್ರ ಬಗ್ಗೆ ಆತ್ಮಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ನಾನು. ಒಟ್ಟಾರೆಯಾಗಿ ಹಾಲಾಡಿ ಅವರು ಸ್ಪರ್ಧೆಯಿಂದ ಹಿಂದೆ ಸರಿಯುವ ನಿರ್ಧಾರದಿಂದಾಗಿ ಉಡುಪಿಯ ಜಿಲ್ಲಾ ಬಿಜೆಪಿಯ ಮೇಲೆ ಸಾಕಷ್ಟು ಪರಿಣಾಮವನ್ನ ಬೀರಲಿದೆ. ಅಲ್ಲದೆ ತಮ್ಮ ಆಪ್ತರಾಗಿರುವಂತಹ ಕಿರಣ್ ಕೊಡ್ಗೆಗಾಗಿ ಸ್ಪರ್ಧೆಯಿಂದ ಸರಿದಿದ್ದಾರೆ ಎನ್ನುವಂತಹ ಮಾತುಗಳು ಕೇಳಿ ಬಂದಿತ್ತು. ಇದು ಉಳಿದ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಗಳ ಕುರಿತು ಚಿಂತನೆಯನ್ನ ಮಾಡುವಂತೆ ಮಾಡಿದೆ. ಪ್ರಮೋದ್ ಸುವರ್ಣ ಕಟ್ಪಾಡಿ, ನಮ್ಮ ಕುಡ್ಲ ನ್ಯೂಸ್ 24/7 ಉಡುಪಿ.